ಸ್ವರಗಳ ಆಲಾಪನೆ ಕರ್ಣಗಳಿಂದ, ತಂಗಾಳಿಯ ಸ್ಪರ್ಶ ಮೂಗಿನಿಂದ, ನುಡಿಯುವ ಮಾತು ಗಂಟಲಿನಿಂದ. ಆದ ಕಾರಣ ಈ 3 ಅಂಗಗಳು ಮನುಷ್ಯನ ದೇಹದಲ್ಲಿ ತುಂಬಾ ಮುಖ್ಯವಾದ ಪಾತ್ರನ ವಹಿಸುತ್ತೆ. ಆದ ಕಾರಣ ಇದನ್ನು ಕಾಪಾಡುವುದು ಅನಿವಾರ್ಯನೂ ಹೌದು, ಅಗತ್ಯನೂ ಹೌದು. ಇಂದಿನ ಆರೋಗ್ಯ ದರ್ಪಣದ ಈ ಸಂಚಿಕೆಯಲ್ಲಿ ಇದರ ಕುರಿತು ಮಾಹಿತಿ ಪಡೆಯೋಣ ಬನ್ನಿ. ವೀಕ್ಷಕರೇ, ಈಗ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ದೀಕ್ಷಿತ್ RN, ಕಾಕ್ಲಿಯರ್ ಇಂಪ್ಲಾಂಟ್ ಸರ್ಜನ್, ಡಿಪಾರ್ಟ್ಮೆಂಟ್ ಆಫ್ ENT. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಬನ್ನಿ. ಡಾಕ್ಟರ್ ನಮಸ್ತೆ. ನಮಸ್ತೆ. ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್. ಡಾಕ್ಟರ್, ಈಗ ಈ ಕಿವಿಯಲ್ಲಿ ಆಗುವಂತಹ ತೊಂದರೆಗಳು ಯಾವ ರೀತಿ ಇರುತ್ತೆ ಡಾಕ್ಟರ್? ಮೊದಲಿಗೆ ಈಗ ನಾರ್ಮಲ್ ಆಗಿ ಬಂದುಬಿಟ್ಟು ಯೂಶಲಿ ಎಲ್ಲರಿಗೆ ಏನಾಗುತ್ತೆ ಕಿವಿ ಸೋರೋದು ತೊಂದರೆ, ಇದು ಮೋಸ್ಟ್ ಕಾಮನ್ ಆಗಿ ನಮ್ಮಲ್ಲಿ ಬರುವಂಥದ್ದು. ಹಾಗೂ ಕಿವಿ ಕೇಳೋದು ಸಮಸ್ಯೆ. ಇದರ ಜೊತೆಗೆ ಇನ್ನು ಕೆಲವರಿಗೆ ಕಿವಿ ನೋವು ಹಾಗೂ ಕಿವಿಯಲ್ಲಿ ಒಂದು ಶಬ್ದ ಬರುತ್ತೆ. ಮತ್ತೆ ಇತರ ಸಮಸ್ಯೆ ಇರುತ್ತೆ, ಅಂದರೆ ತಲೆ ಸುತ್ತು. ಇದನ್ನು ಕಿವಿಯಿಂದನೇ ಬರುತ್ತೆ. ತಲೆ ಸುತ್ತು ಕೂಡ ಕಿವಿಯಿಂದ ಬರುತ್ತೆ ಅಂತ. ಡಾಕ್ಟರ್, ಈಗ ಎಂಡೋಸ್ಕೋಪಿ ಅನ್ನೋದು ನಾವು ಇಲ್ಲಿ ಎಂಡೋಸ್ಕೋಪಿ ಅನ್ನೋ ಟ್ರೀಟ್ಮೆಂಟ್ನ ಈ ಮೂಗಿನ ಸಂಬಂಧಪಟ್ಟ ತೊಂದರೆಗಳಿಗೆ ಅಥವಾ ಗಂಟ್ಲಿಗೆ ಸಂಬಂಧಪಟ್ಟ ತೊಂದರೆಗಳಿಗೆ ಮಾಡ್ತೀವಿ. ಇದನ್ನು ಕಿವಿಗೆ ಸಂಬಂಧಪಟ್ಟ ತೊಂದರೆಗಳಿಗೂ ಮಾಡ್ತಾರೆ ಡಾಕ್ಟರ್? ಹೌದು. ಇದರಲ್ಲಿನೂ ಹೇಗೆ ಅಂದರೆ, ನಾವು ರೋಗಿ ವಿಭಾಗದಲ್ಲಿ ನಾವು ಯೂಶಲಿ ಇದನ್ನೊಂದು ಡಯಾಗ್ನೋಸ್ಟಿಕ್ ಪ್ರೊಸೀಜರ್ ಅಂತ ಹೇಳ್ತೀವಿ. ಅಂದರೆ ನಮಗೆ ಸಾಮಾನ್ಯವಾಗಿ ನಮ್ಮ ಹತ್ರ ಇರುವಂಥ ಫೆಸಿಲಿಟಿಯಲ್ಲಿ ಕಾಣದಾಗ ನಾವು ಎಂಡೋಸ್ಕೋಪಿ ಮುಖಾಂತರ ನಾವು ಅದನ್ನು ಸ್ವಲ್ಪ ಟಿ ವಿಯಲ್ಲಿ ನೋಡಿ ದೊಡ್ಡದಾಗಿ ಕಾಣುತ್ತೆ. ಸೊ ಅದನ್ನು ಎಂಡೋಸ್ಕೋಪಿಕ್ ಎಕ್ಸಾಮಿನೇಷನ್ ಅಂತ. ಅದೇ ಥರ ಏನಂದರೆ, ಈಗ ಸರ್ಜರಿನೂ ಬರುತ್ತೆ, ಎಂಡೋಸ್ಕೋಪಿಕಲ್ಲಿ ಸರ್ಜರಿನೂ ಮಾಡ್ಬೋದು. ಸೊ ಕಿವಿಯಲ್ಲಿ ನಾವು ಮಾಮೂಲಾಗಿ ಏನಂದರೆ ನಾವು ಅದನ್ನು ಎಕ್ಸಾಮಿನೇಷನ್ ಅಂದರೆ ಚಿಕಿತ್ಸೆಗೆ ನಾವು ನೋಡಲಿಕ್ಕೆ ಅಂತ ಯೂಸ್ ಮಾಡುವಂಥದ್ದು. ಓಕೆ, ಸೊ ಅದು ವಿಜುವಲೈಸೇಷನ್ ಆಫ್ ಇನ್ಸೈಡ್ ಏನಿರುತ್ತೆ ಅದನ್ನ ನೋಡೋದು ಅಂತ. ಡಾಕ್ಟರ್, ಈಗ ನಾವು ಕಿವಿಯಲ್ಲಿ ಆಗುವಂತಹ ತೊಂದರೆಗಳ ಬಗ್ಗೆ ಮಾತಾಡಿದ್ವಿ. ಈ ಕಿವಿಗೆ ಆಗುವಂತಹ ತೊಂದರೆಗಳಿಗೆ ಸಂಬಂಧಪಟ್ಟ ಪರೀಕ್ಷೆಗಳು ಯಾವುದು ಡಾಕ್ಟರ್? ಈಗ ಇದರಲ್ಲಿನೂ ಅನೇಕ ಥರದ ಟೆಸ್ಟ್ಗಳಿರುತ್ತೆ. ಬಟ್ ಸಾಮಾನ್ಯವಾಗಿ ಬಂದುಬಿಟ್ಟು ನಾವು ಯಾರೇ ಹೊರರೋಗಿ ವಿಭಾಗದಲ್ಲಿ ಬಂದವರಿಗೆ ನಾವು ಸಿಂಪಲ್ ಆಗಿ ಬೇಸಿಕ್ ಟೆಸ್ಟ್ ಅಂದರೆ ಆಡಿಯೋಮೆಟ್ರಿ ಅಂತ ಹೇಳ್ತೀವಿ. ಆಡಿಯೋಮೆಟ್ರಿ ಅಂದರೆ ಅದರಲ್ಲಿ ಪ್ಯೂರ್ ಟೋನ್ ಆಡಿಯೋಮೆಟ್ರಿ ಹಾಗೂ ಇಂಪಿಡೆನ್ಸ್ ಆಡಿಯೋಮೆಟ್ರಿ ಅಂತ ಇರುತ್ತೆ. ಸೊ ಇದರಿಂದ ನಮಗೆ ಅಂದರೆ ಮೋಸ್ಟ್ ಆಫ್ ದ ಏನೇ ಪ್ರಾಬ್ಲಮ್ ಇದ್ರೂ ಗೊತ್ತಾಗುತ್ತೆ. ಓಕೆ ಡಾಕ್ಟರ್, ಈಗ ಈ ಚಿಕ್ಕ ಮಕ್ಕಳಲ್ಲಿ ಮಾತಾಡಲಿಕ್ಕೂ ಬಾರದಿರುವಂತಹ ಮಕ್ಕಳಲ್ಲಿ, ಚಿಕ್ಕ ಪುಟಾಣಿ ಮಕ್ಕಳಲ್ಲಿ ಕಿವಿಯಲ್ಲಿ ಸಮಸ್ಯೆ ಇದೆ ಅಥವಾ ಕಿವಿ ಕೇಳಿಸೋದಿಲ್ಲ, ಕಿವುಡುತನ, ಇದನ್ನು ಗುರುತಿಸೋದು ಹೇಗೆ ಡಾಕ್ಟರ್? ಈಗ ಇದರಲ್ಲಿ ಏನಂದರೆ, ಮಕ್ಕಳಲ್ಲಿ ಕೇಳೋದು ಸಮಸ್ಯೆ ಅಂದರೆ ಯೂಶಲಿ ಬಂದುಬಿಟ್ಟು ನರದ ತೊಂದರೆಯಿಂದ ಬರುತ್ತೆ. ಅಂದರೆ ಕಿವಿಯಿಂದ ತಲೆಗೆ ನರ, ಕೇಳುವಂಥ ನರ, ಇದರಲ್ಲಿ ಪ್ರಾಬ್ಲಮ್ ಇರುತ್ತೆ ಮೋಸ್ಟ್ ಆಫ್ ದ ಟೈಮ್. ಅಲ್ಲಿ ನಾವು ಏನು ಹೇಳ್ತೀವಿ ಅಂದರೆ ಒಳ ಕಿವಿ, ಆಮೇಲೆ ನರ, ಒಳಗಿನ ನರ, ಇದರಲ್ಲಿ ಎಲ್ಲಿನೂ ಪ್ರಾಬ್ಲಮ್ ಬರ್ಬೋದು. ಹಾಗಾಗಿ ಏನೇ ಪ್ರಾಬ್ಲಮ್ ಬಂದರೆ ಏನಾಗುತ್ತೆ ಅಂದರೆ, ಶಬ್ದ ಕಿವಿಯಿಂದ ಬ್ರೈನಿಗೆ ಹೋಗಲ್ಲ, ಅಂದರೆ ತಲೆಗೆ, ಮೆದುಳಿಗೆ ಹೋಗಲ್ಲ. ಮೆದುಳಿಗೆ ಹೋಗಲಿಲ್ಲ ಅಂದರೆ ಅದು ಮೆದುಳು ಕೆಲಸ ಮಾಡಲ್ಲ, ಏನು ಶಬ್ದ ಬಂತಂತ ಗೊತ್ತಾಗಲ್ಲ. ಈ ಥರ ಆದಾಗ ನಮಗೆ ಮಕ್ಕಳಿಗೆ ಫ್ಯೂಚರಲ್ಲಿ ಮಾತು ಬೆಳೀಲಿಕ್ಕೆ ಕಷ್ಟ ಆಗುತ್ತೆ. ಸೊ ಇದನ್ನು ಹೇಗೆ ಕಂಡುಹಿಡಿಯೋದಂದರೆ, ಮಕ್ಕಳಲ್ಲಿ ನಾವು ದೊಡ್ಡವರಲ್ಲಿ ಮಾಡುವಂಥ ಆಡಿಯೋಮೆಟ್ರಿನೂ ಮಾಡ್ತೀವಿ. ಬಟ್ ವಿಶೇಷವಾಗಿ ನಮಗೆ ಈ ನರದಲ್ಲಿ ಎಲ್ಲಿ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗಬೇಕು. ಹಾಗಾಗಿ ನಾವು ವಿಶೇಷವಾಗಿ ಇರುವಂಥ ಟೆಸ್ಟ್ ಅಂದರೆ ಒಟ್ಟೋ ಎಕಾಸ್ಟಿಕ್ ಎಮಿಷನ್ಸ್ ಅಂತ ಇರುತ್ತೆ. ಆಮೇಲೆ ಒಂದು ABR ಅಥವಾ ಬೆರ ಅಂತ ಹೇಳ್ತೀವಿ. ಇದರ ಮುಖಾಂತರ ನಾವು ಎಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ಹೇಳ್ಬೋದು. ಅದರ ಜೊತೆಗೇನು ಈ ಮಕ್ಕಳಿಗೆ
ಒಂದೊಂದು ಬಾರಿ ನಮಗೆ ಬೇರೆ ಟೆಸ್ಟ್ ಬೇಕಾಗುತ್ತೆ, ಅಂದರೆ ಸ್ಕ್ಯಾನಿಂಗ್ ಎಲ್ಲ ಬೇಕಾಗ್ಬೋದು. ನರನೇ ಬೆಳೆದಿದ್ದ ಅಲ್ಲ ನರ ಬೆಳಿಲೇ ಇಲ್ವಾ ಅಂತ ಕಂಡುಹುಡುಕ್ಲಿಕ್ಕೆ ನಮಗೆ ಈ ಥರ ಟೆಸ್ಟನ್ನು ಬೇಕಾಗುತ್ತೆ. ಓಕೆ, ಸೊ ಇದೀಗ ಒಂದು ರೀತಿ ಟೆಸ್ಟ್ ಹೇಳಿದೆ, ಎಡಿಷನಲ್ ಏನಾದರೂ ಸರ್ಜರಿ ಟೈಪ್ಸ್ ಏನಾದರೂ ಇರುತ್ತಾ ಇದಕ್ಕೆ? ಹೌದು, ಈಗ ಮಕ್ಕಳಲ್ಲಿ ಏನಂದರೆ ಫಸ್ಟ್ ನಾವು ಗುರುತಿಸಬೇಕು ಹುಟ್ಟಿದ ಮಗು ಯಾಕೆ ಅಂದರೆ ಒಂದು 3-4 ತಿಂಗಳಲ್ಲಿ ಶಬ್ದಕ್ಕೆಲ್ಲ ರೆಸ್ಪಾನ್ಸ್ ಸ್ಟಾರ್ಟ್ ಆಗುತ್ತೆ. ಬಟ್ ಆಗಲಿಲ್ಲ ಅಂತ ಅನಿಸಿದಾಗ ನಮಗೆ ಅದನ್ನು ಹುಡುಕ್ಬೇಕು, ಯಾಕೆ ಏನು ಅಂತ. ಹುಡುಕಿದ ಮೇಲೆ ನಮ್ಮ ಫಸ್ಟ್ ಏಮ್ ಯಾಕಂದರೆ ಶಬ್ದ ಕೇಳಲಿಲ್ಲ ಅಂದರೆ ಅವರು ಮಾತು ಬರಲ್ಲ ಅಂದರೆ ಆಮೇಲೆ ನೆಕ್ಸ್ಟ್ ಫ್ಯೂಚರಲ್ಲಿ ಬೇರೆ ಬೇರೆ ಪ್ರಾಬ್ಲಮ್ಸ್ ಬರ್ಬೋದು. ಸೊ ಹೀಗಾಗಿ ನಾವು ಯಾವಾಗನೂ ಅಂದರೆ ಆ ಹುಟ್ಟಿದ ಕ್ಷಣದಿಂದನೇ ನಾವು ಡಿಟೆಕ್ಟ್ ಮಾಡ್ತೀವಿ. ಅದಕ್ಕೆ ಹೇಳ್ತೀವಿ ನಾವು ನಿಯೋನೆಟಲ್ ಇಯರಿಂಗ್ ಸ್ಕ್ರೀನಿಂಗ್ ಅಂತ. ಅದು ಮಾಡಿ ನಾವು ಯಾವಾಗ ಆಡಿಯೋಮೆಟ್ರಿ ಬೆರ ಅಂತ ಹೇಳಿ ಮಾಡಿ ನಾವು ಹುಡುಕಿದ ಮೇಲೆ ನಮಗೆ ಅದಕ್ಕೆ ಟೆಸ್ಟಿಂಗ್ ಎಲ್ಲ ಮಾಡಿದ ಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ನಾವು ಯೋಚಿಸ್ತೀವಿ. ಅದು ಕೆಲವೊಂದು ಮಕ್ಕಳಿಗೆ ನಾವು ಸಿಂಪಲ್ ಆಗಿ ಬಂದುಬಿಟ್ಟು ಮೆಷಿನ್ಸ್ ಕೊಡ್ತೀವಿ ಕಿವಿಗೆ. ಇನ್ನೂ ಕೆಲವೊಂದು ಮಕ್ಕಳಿಗೆ ಇದರಿಂದನೂ ಬೆನಿಫಿಟ್ ಆಗಲ್ಲ, ಅಂಥ ಮಕ್ಕಳಿಗೆ ನಾವು ಕಾಕ್ಲಿಯರ್ ಇಂಪ್ಲಾಂಟ್ ಅಂತ ಒಂದು ಬೇರೆನೇ ಸರ್ಜರಿ ಪ್ರೊಸೀಜರ್ ಇದೆ, ಆ ಥರ ನಾವು ಮಾಡಿ ಕೇಳಿಸ್ಬೋದು. ಓಕೆ ಡಾಕ್ಟರ್, ಸ್ಕಲ್ ಬೇಸ್ಡ್ ಸರ್ಜರಿ ಅಂತ ಏನೋ ಕೇಳ್ದಂಗೆ ಅನಿಸುತ್ತೆ. ಸೊ ಇದು ಸ್ಕಲ್ ಬೇಸ್ಡ್ ಸರ್ಜರಿ ಇದರಲ್ಲಿ ಇನ್ಕ್ಲೂಡ್ ಆಗುತ್ತೆ ಡಾಕ್ಟರ್? ಸ್ಕಲ್ ಬೇಸ್ಡ್ ಸರ್ಜರಿ ಇದಕ್ಕೆ ಬಂದು ಕಿವಿಗೆ ಕೇಳುವಂಥ ಟ್ರೀಟ್ಮೆಂಟ್ ಅಲ್ಲ, ಬಟ್ ಅದು ಬೇರೆ ಬೇರೆ. ಅಂದರೆ ಈಗ ಬರುವಂಥ ವಿಶೇಷವಾಗಿ ಈಗ ನಮ್ಮ ಕಿವಿ ಮತ್ತು ಮೆದುಳಿನ ಭಾಗದಲ್ಲಿ ಭಾಗದಲ್ಲಿ ಅಥವಾ ಮೂಗು ಮತ್ತು ಮೆದುಳಿನ ಇಲ್ಲೆಲ್ಲ ನಾವು ಸ್ಕಲ್ ಬೇಸ್ ಅಂತ ಹೇಳ್ತೀವಿ. ಈ ಜಾಗದಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಬಂದರೆ ಈಗ ನಾವು ENT ಇಂದ ಮುಂಚೆಲ್ಲ ಇದೆಲ್ಲ ತಲೆ ಡಾಕ್ಟ್ರೇ ಮಾಡ್ತಾಯಿದ್ರು, ಬಟ್ ಈಗ ENT ಕಡೆಯಿಂದನೂ ನಾವು ಮಾಡ್ತೀವಿ. ಅದಕ್ಕೆ ಸ್ಕಲ್ ಬೇಸ್ ಸರ್ಜರೀಸ್ ಅಂತ ಹೇಳ್ತೀವಿ. ಸೊ ಇದು ಬೇರೆ ಬೇರೆ ಕಂಡೀಷನ್ಗೆ ಮಾಡ್ಬೋದು, ಬಟ್ ಕಿವಿಗೆಲ್ಲ, ಯೂಶಲಿ ಕಿವಿ ಸಮಸ್ಯೆಗೆಲ್ಲ, ಬಟ್ ಬೇರೆ ಬೇರೆ ಟೈಪ್ ಇದು ಸರ್ಜರೀಸ್. ಡಾಕ್ಟರ್, ಈಗ ಸಾಮಾನ್ಯವಾಗಿ ನಾವು ವರ್ಟಿಗೋ ಅನ್ನೋ ಸಮಸ್ಯೆನ ಕೇಳಿರ್ತೀವಿ, ಬಟ್ ಈ ವರ್ಟಿಗೋ ಅಂದರೆ ಏನು ಡಾಕ್ಟರ್? ಈಗ ವರ್ಟಿಗೋ ಅಂದರೆ ಸಾಮಾನ್ಯ ಜನರಿಗೆ ನಾವು ಹೇಳುವ ಹಾಗೆ ತಲೆ ತಿರುಗುವಿಕೆ ಅಂತ ಹೇಳ್ತೀವಿ. ಬಟ್ ಆ್ಯಕ್ಚುಲಿ ಅದೇನಂದರೆ ಜನರಿಗೆ ಇಡೀ ಪ್ರಪಂಚವನ್ನೇ ಸುತ್ತಿದಾಗೆ ಅನಿಸ್ಬೋದು, ಅಥವಾ ಅವರೇ ಸುತ್ತಿದಾಗೆ ಅನಿಸ್ತದೆ. ಓಕೆ, ಇಡೀ ಪ್ರಪಂಚನೇ ನಮಗೆ ಸುತ್ತ ಬರ್ತಾ ಇದೆ ಅಥವಾ ನಾವೇ ಸುತ್ತಾ ಇದ್ದೀವಿ ಅನ್ನೋ ಸಮಸ್ಯೆ. ಸೊ ಇದು ಯಾವ ಕಾರಣದಿಂದ ಬರುತ್ತೆ ಡಾಕ್ಟರ್ ವರ್ಟಿಗೋ ಅನ್ನೋ ಸಮಸ್ಯೆ? ಈಗ ಕಾರಣ ಅದಕ್ಕೆ ಭಾಳಷ್ಟಿದೆ. ಅದರಲ್ಲಿ ಏನಂದರೆ ಮೇಯ್ನ್ ಆಗಿ ಬಂದ್ಬಿಟ್ಟು ನಮ್ಮ ಕಿವಿಯಲ್ಲಿ, ಯೂಶಲಿ ಒಳಗಿನ ಕಿವಿ ಅಂತ ಹೇಳ್ತೀವಿ, ಅದಕ್ಕೆ ಏನಾದರೂ ಅಂದರೆ ತೊಂದರೆ ಶುರು ಆದರೆ ಬರ್ಬೋದು. ಅಲ್ಲದೆ ಭಾಳಷ್ಟು ಅಂದರೆ ಈಗ ಕೆಲವೊಮ್ಮೆ ತಲೆಯಲ್ಲಿ ಸಮಸ್ಯೆ ಇದ್ದರೆ ಬರ್ಬೋದು, ಅಂದರೆ ಏನಾದ್ರು ಟ್ಯೂಮರ್ ಇದ್ದರೆ ಬರ್ಬೋದು, ಅಥವಾ ಏನು ಹೇಳ್ತೀವಿ ಅಂದರೆ ಈಗ ಜನರಲಿ ಅವರ ಕಂಡೀಷನ್ ಸ್ವಲ್ಪ ಪುವರ್ ಇರ್ಬೋದು, ಬ್ಲಡ್ ಕಮ್ಮಿ ಇರ್ಬೋದು, ಆ ಥರ ಎಲ್ಲ ಕಾರಣದಿಂದ, ಮಲ್ಟಿಪಲ್ ಕಾರಣದಿಂದ ಬರ್ಬೋದು. ಡಾಕ್ಟರ್, ಈಗ ನೀವು ವರ್ಟಿಗೋ ಅಂದರೆ ತಲೆ ಸುತ್ತುವಿಕೆ, ಪ್ರಪಂಚ ಸುತ್ತಿದಾಗ ಆಗುತ್ತೆ ಅಂತ ಹೇಳಿದ್ರಿ. ಬಟ್ ಈಗ ಸಾಮಾನ್ಯವಾಗಿ ಗ್ಲೂಕೋಸ್ ಲೆವೆಲ್ ಕಮ್ಮಿ ಆದ್ರೂ ನಮಗೆ ತಲೆ ಸುತ್ತಿ ಬರುತ್ತೆ ಅಲ್ವಾ? ಸೊ ಇದನ್ನು ಡಿಫ್ರೆನ್ಶಿಯೇಟ್ ಮಾಡೋದು ಹೇಗೆ ಡಾಕ್ಟರ್? ಸಾಮಾನ್ಯ ತಲೆ ಸುತ್ತುವಿಕೆ ಯಾವುದು, ವರ್ಟಿಗೋ ಯಾವುದು? ಈಗ ವರ್ಟಿಗೋ ಹೇಳೋದೇ ಡಿಫ್ರೆಂಟ್ ಆಗಿ ಆ್ಯಕ್ಚುಲಿ. ಈಗ ನೀವು ಹೇಳಿದಾಗೆ ತಲೆ ಸುತ್ತುವಿಕೆ, ತಲೆ ಸುತ್ತುವಿಕೆ ಅಂತ ಈಗ ತಿನ್ನೋದೆಲ್ಲ ಬರೋದನ್ನು ನಾವು ನಮ್ಮ ಭಾಷೆಯಲ್ಲಿ ಏನು ಹೇಳ್ತೀವಿ ಅಂದರೆ ಡಿಸಿನೆಸ್ ಅಂತ. ಸೊ ಇದು ಸಾಮಾನ್ಯವಾಗಿ ಬರೋದಂದರೆ ಈಗ ಫುಡ್ ಎಲ್ಲ ಕಮ್ಮಿ ಆಗಿದ್ರೆ, ಗ್ಲೂಕೋಸ್ ಕಮ್ಮಿ ಆಗಿದ್ರೆ, ಸೊ ಅದಕ್ಕೆ ಸಿಂಪಲ್ ಆಗಿ ಬ್ಲಡ್ ಟೆಸ್ಟಲ್ಲಿ ಅಥವಾ ಕೆಲವರಿಗೆ ಕೆಲವೊಮ್ಮೆ BP ಕಮ್ಮಿ ಆದರೆ ಆ ಥರ ಎಲ್ಲ ಆಗುತ್ತೆ. ಬಟ್ ವರ್ಟಿಗೋ ಅಂತ ಹೇಳೋದೇನೆ ಒಂದು ಸೆಪ್ರೇಟ್. ಅದು ಏನಂದರೆ ಒಳ ಕಿವಿಯಲ್ಲಿ ನಮ್ಮಲ್ಲಿ ಬ್ಯಾಲೆನ್ಸಿಗೆ ಅಂತಾನೆ ಇರುತ್ತೆ ಒಂದು ಕ್ಯಾನಲ್ ಅಂತ ಹೇಳ್ತೀವಿ, ಸೆಮಿ ಸರ್ಕ್ಯುಲರ್ ಕ್ಯಾನಲ್ ಅಂತ. ಅದು ಏನಾಗುತ್ತೆ ಅಂದರೆ ಅದರಲ್ಲಿ ಕೆಲವೊಂದು ಅಂಶ ಇರುತ್ತೆ, ಅದು ಸ್ವಲ್ಪ ಶೇಕ್ ಆದಾಗ ಅಥವಾ ಅದರಲ್ಲಿ ಏನಾದ್ರು ಪ್ರಾಬ್ಲಮ್ ಬಂದಾಗ ಈ ಥರ ವರ್ಟಿಗೋ ಬರ್ತದೆ. ಸಾಮಾನ್ಯ ಜನರಿಗೆ ನಮಗೂ ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ ಆಗುತ್ತೆ ಎರಡನ್ನು? ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಯೂಶಲಿ ನಮಗೆ ಗೊತ್ತಾಗೋದಂದರೆ ಏನಂದರೆ, ಒಂದು ಸಿಂಪಲ್ ಆಗಿ ಈಗ ಒಂದು ಪೇಷಂಟ್ ಬೆಡ್ಡಲ್ಲಿ ಮಲ್ಕೊಂಡು ಎದ್ದಾಗ ಆ ಕಡೆ ಈ ಕಡೆ ತಲೆ ತಿರುಗಿಸಿದಾಗ ಏನಾದರೂ ತಲೆ ತಿರುಗಿ ಸಡನ್ನಾಗಿ ವಾಮಿಟಿಂಗ್ ಬಂದರೆ ಇದು ಒಂದು ಲಕ್ಷಣದಲ್ಲಿ ನಿಮ್ಗೆ ಹೇಳ್ಬೋದು, ಅಂದರೆ ಕಿವಿಯಿಂದ ಬಂದಿರಬಹುದು ಅಂತ. ಸೊ ಒಂದು 2-3 ಸಲ ರಿಪೀಟ್ ಆದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡುವಾಗಲೇ ನಾವು ಕನ್ಫರ್ಮೇಷನ್ ಕೊಡ್ಬೋದು. ಡೆಫಿನೆಟ್ಲಿ. ಓಕೆ ಡಾಕ್ಟರ್, ಈಗಾಗಲೇ ನಾವು ವರ್ಟಿಗೋ ಬಗ್ಗೆ ಮಾತಾಡಿದ್ವಿ, ಕಾರಣದ ಬಗ್ಗೆ ಎಲ್ಲ ಮಾತಾಡಿದ್ವಿ. ಬಟ್ ಈ ವರ್ಟಿಗೋ ಅನ್ನೋ ಸಮಸ್ಯೆನ ಕಂಡು ಹಿಡಿಯೋದು ಹೇಗೆ, ಡಿಟೆಕ್ಟ್ ಮಾಡೋದು ಹೇಗೆ ಅಂತ? ನಾನು ಈಗಾಗಲೇ ಹೇಳಿದಾಗೆ ವರ್ಟಿಗೋ ಅನ್ನು ಫಸ್ಟ್ ಆಫ್ ಆಲ್ ನಾವು ಗಿಡ್ಡಿನೆಸ್ ಅಂತ ಹೇಳೋದ್ರಿಂದ
ಅಂದರೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೊ ಒಂದು ಬಾರಿ ನಮಗೆ ಅದು ENT ತೊಂದರೆ ಅಂತ ಅನಿಸಿದಾಗ ನಾವು ಹೊರರೋಗ ತಜ್ಞ ಡಿಪಾರ್ಟ್ಮೆಂಟ್ ಅಂದರೆ ನಮ್ಮ ವಿಭಾಗದಲ್ಲಿ ಕ್ಲಿನಿಕಲ್ ಟೆಸ್ಟ್ ಅಂತ ಮಾಡ್ತೀವಿ. ಅದು ಬಂದುಬಿಟ್ಟು ಅದರಲ್ಲಿ ಪೊಸಿಷನಲ್ ಟೆಸ್ಟ್ ಅಂತ ಇರುತ್ತೆ. ಅದನ್ನೆಲ್ಲ ಮಾಡಿದ ಮೇಲೆ ನಮಗೆ ಒಂದೊಂದು ಬಾರಿ ಅದರಲ್ಲಿನೂ ಗೊತ್ತಾಗತ್ತೆ, ಅಥವಾ ಅದರಿಂದ ಗೊತ್ತಾಗದಂಥದ್ದನ್ನು ನಾವು ನಮ್ಮಲ್ಲಿ ಇರುವಂಥ ಒಂದು VNG ಅಂತ ಇದೆ, ವಿಡಿಯೋ ನಿಸ್ಟಾಗ್ಮೋಗ್ರಾಮ್ ಅಂತ. ನಿಸ್ಟಾಗ್ಮೋಗ್ರಾಮ್ ಅದರ ಮುಖಾಂತರ ನಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಹುಡುಕ್ಬೋದು. ಓಕೆ, ಸೊ ಇದು VNG ಬಗ್ಗೆ. ಸೊ ಈ VNG ಬಗ್ಗೆ ಏನಾದರೂ ಎಕ್ಸ್ಪ್ಲನೇಷನ್ ಇದೆಯಾ ಡಾಕ್ಟರ್? ಅಂದರೆ ಡೆಫಿನೇಷನ್ ಹೇಳಿದ್ರಿ, ಕರೆಕ್ಟಾಗಿ ಹೇಗೆ ವರ್ಕ್ ಆಗುತ್ತೆ ಇದು ಅಂತ. ಈಗ VNG ಅಂತ ಹೇಳೋದು, ಈಗ ನಾವು ಸಾಮಾನ್ಯವಾಗಿ ಈಗ ಒಂದು ECG ಅಂತ ಹೇಳಿದಾಗ ನಿಮ್ಗೆ ಹೇಗೆ ಇದು ಬಗ್ಗೆ ಇನ್ಫಾರ್ಮೇಶನ್ ಕೊಡುತ್ತೆ, ಅದೇ ಥರ ನಾವು ಒಳ ಕಿವಿ ಅಂದರೆ ಕಿವಿಯಿಂದ ಬರುವಂಥ ಸಿಗ್ನಲನ್ನು ಪಿಕಪ್ ಮಾಡಿ ಅದನ್ನು ರೆಕಾರ್ಡಿಂಗ್ ಅಂದರೆ ಕಣ್ಣಿನ ಮುಖಾಂತರ ನಾವು ರೆಕಾರ್ಡಿಂಗ್ ಮಾಡಿ ನಮಗೆ ಗೊತ್ತಾಗುವಂಥ ಒಂದು VNG ಯಂತ್ರ. ಸೊ ಇದು ಕಿವಿಯ ಸಮಸ್ಯೆಯನ್ನು ನಾವು ಕಣ್ಣಿನ ಮೂಲಕ ರೆಕಾರ್ಡಿಂಗ್ ಮಾಡ್ತೀವಿ. ಸೊ ಈ ರೆಕಾರ್ಡಿಂಗ್ ನಮಗೆ ಪೇಷಂಟಿಗೂ ಕಾಣಿಸ್ತಾ ಇರುತ್ತಾ ಹೇಗೆ ಅಂತ? ಕಾಣೋದಂದ್ರೆ ಅವರಿಗೆ ಗೊತ್ತಾಗಲ್ಲ, ಯಾಕಂದ್ರೆ ಅದರಲ್ಲಿ ನಮ್ಮಲ್ಲಿ ಒಂದು ಗಾಗಲ್ಸ್ ಅಂತ ಇರುತ್ತೆ, ಅದು ಮಾಡ್ತೀವಿ. ಮತ್ತೆ ಅದರಲ್ಲಿ ನಮ್ಮ ಹತ್ರ ಮಾನಿಟರ್ ಅಂತ ಇರುತ್ತೆ, ಮಾನಿಟರಲ್ಲಿ ಕೆಲವೊಂದು ಮಾರ್ಕರ್ಸ್ ಅಂತ ಹೋಗ್ತಾನೆ ಇರುತ್ತೆ, ಅದು ರೆಕಾರ್ಡಿಂಗ್ ಆಗ್ತಾನೆ ಇರುತ್ತೆ. ಸೊ ಪೇಷಂಟ್ಗೆ ಯೂಶಲಿ ನಾವು ಅದನ್ನ ಇನ್ಸ್ಟ್ರಕ್ಷನ್ ಕೊಡ್ತೇವೆ. ಸೊ ಅವರಿಗೆ ಏನು ಎಕ್ಸಾಕ್ಟ್ಲಿ ಅಂದ್ರೆ ಹೇಗೆ ರೆಕಾರ್ಡಿಂಗ್ ಆಗುತ್ತೆ ಅಂತ ಐಡಿಯಾ ಬರಲ್ಲ. ಸೊ ಅವರ ಮಾನಿಟರ್ ಏನು ಓಡ್ತಾ ಇರುತ್ತೆ ಅದನ್ನ ನೋಡ್ತಾ ಇರಬೇಕು, ಸೊ ಆಗ ರೆಕಾರ್ಡಿಂಗ್ ಆಗುತ್ತೆ ಅಂತ. ಇದು ಒಂದು ಚಿಕಿತ್ಸೆ ಅಂತ ಹೇಳ್ಬೋದು. ಈ ರೀತಿ ಏನಾದರೂ ಹೊಸ ಚಿಕಿತ್ಸೆಗಳಿದೆ ಡಾಕ್ಟರ್? ಈಗ ಇದೇ VNG ಯಂತ್ರದಲ್ಲಿ ಬೇರೆ ಬೇರೆ ಟೈಪ್ಸ್ ಇದು ಅಂದ್ರೆ ಟೆಸ್ಟ್ ಇರುತ್ತೆ. ಒಂದು ನಾವು ಇನ್ನೊಂದು ಹೇಳ್ತೀವಿ ಸಬ್ಜೆಕ್ಟಿವ್ ವರ್ಟೈಗಲ್, ವೆಸ್ಟಿಬ್ಯುಲರ್ ವರ್ಟೈಗಲ್ ಅಂತ ಒಂದು ಅಸೆಸ್ಮೆಂಟ್ ಅಂತ. ಆಮೇಲೆ ನಮ್ಮ ಹತ್ರ ಬೇರೆ ಇರುತ್ತೆ, ವೆಂಪ್ ಅಂತ ಇರುತ್ತೆ. ಸೊ ಈ ತರ ಬೇರೆ ಬೇರೆ ಆಧುನಿಕ ಅಂದ್ರೆ ತಂತ್ರಜ್ಞಾನ ಇರುವಂತ ಇನ್ಸ್ಟ್ರೂಮೆಂಟ್ಸ್ ಇಂದ ನಮಗೆ ಹೀಗೆ ಹುಡುಕ್ಬೋದು. ಓಕೆ, ಸೊ ಇಲ್ಲಿವರೆಗೂ ನಮಗೆ ಕಿವಿಯಲ್ಲಿ ಬರುವಂತಹ ಸಮಸ್ಯೆ ಆಗಿರ್ಬೋದು, ಅಥವಾ ಅದಕ್ಕೆ ಯಾವ ರೀತಿ ಚಿಕಿತ್ಸೆ ಕೊಡ್ತೀವಿ, ವರ್ಟಿಗೋ ಸಮಸ್ಯೆ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ರಿ ಡಾಕ್ಟರ್. ತುಂಬ ಹೃದಯದ ಧನ್ಯವಾದ. ಥ್ಯಾಂಕ್ ಯು. ವೀಕ್ಷಕರೇ, ಇಂದು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಶೀತಲ್ ರೈ, ಅಸೋಸಿಯೇಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ENT. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಬನ್ನಿ ಡಾಕ್ಟರ್. ನಮಸ್ತೆ. ನಮಸ್ಕಾರ. ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್. ENT ಅಂದರೆ ಇಯರ್, ನೋಸ್ ಆ್ಯಂಡ್ ಥ್ರೋಟ್, ಕರೆಕ್ಟ್ ಅಲ್ವಾ? ಹೌದು. ಸೊ ಈ ಮೂಗು ಅಂದರೆ ಮೇಯ್ನ್ ನಮ್ಮ ಇಂಪಾರ್ಟೆಂಟ್ ಆರ್ಗನ್ ಆಗುತ್ತೆ, ಉಸಿರಾಡಲು ಮುಖ್ಯವಾದ ಕಾರಣ ಅಂತ ಹೇಳ್ಬೋದು. ಸೊ ಈ ಮೂಗಿನಲ್ಲಿ ಬರುವಂತಹ ತೊಂದರೆಗಳು ಯಾವ ರೀತಿ ಇರುತ್ತೆ? ಸಾಧಾರಣವಾಗಿ ಮೂಗಿನಲ್ಲಿ ಬರುವಂಥ ತೊಂದರೆಗಳಂದರೆ ಮೂಗು ಕಟ್ಟಿಕೊಳ್ಳುವಂಥದ್ದು, ಮೂಗಿನಲ್ಲಿ ವಾಸನೆಯನ್ನು ತೆಗೆದುಕೊಳ್ಳಲಾಗದೇ ಇರುವಂಥದ್ದು, ಅಥವಾ ವಾಸನೆ ಶಕ್ತಿ ಕಮ್ಮಿ ಆಗುವಂಥದ್ದು, ಮೂಗಿನಿಂದ ರಕ್ತ ಬರುವಂಥದ್ದು, ಮೂಗಿನಲ್ಲಿ ದುರ್ಮಾಂಸ ಉಂಟಾಗುವಂಥದ್ದು, ತಲೆನೋವು ಉಂಟಾಗುವಂಥದ್ದು, ಗೊರಕೆ ಹೊಡೆಯುವಂಥದ್ದು, ಇವೆಲ್ಲ ಮೂಗಿನಲ್ಲಿ ಕಂಡುಬರುವಂಥ ತೊಂದರೆಗಳು. ಗೊರಕೆ ಹೊಡೆಯುವುದು ಕೂಡ ಮೂಗಿನಿಂದ ಬರುವಂತಹ ಸಮಸ್ಯೆ? ಹೌದು. ಮೂಗು ಕಟ್ಟಿಕೊಳ್ಳುವಂಥ ತೊಂದರೆಗಳು, ಈಗ ಮೂಗಿನ ಕಂಬ ಅಡ್ಡವಿರುವಂಥದ್ದು, ಅಥವಾ ಮೂಗಿನಲ್ಲಿ ದುರ್ಮಾಂಸ ಇರುವಂಥದ್ದು, ಆ ಥರ ಸಮಸ್ಯೆಗಳಿದ್ದವರಿಗೆ ಮೂಗಿನಲ್ಲಿ ಉಸಿರಾಡಲಾಗುವುದಿಲ್ಲ. ಅವಾಗ ರಾತ್ರಿ ಮಲಗುವ ಸಮಯದಲ್ಲಿ ಗೊರಕೆ ಉಂಟಾಗುವ ಸಾಧ್ಯತೆ ಇರ್ತದೆ. ಈ ದುರ್ಮಾಂಸದಿಂದ ಕಾರಣ ಸ್ಮೆಲ್ಲಲ್ಲಿ ಚೇಂಜಸ್ ಆಗುವಂಥದ್ದು ಅಂಥದ್ದೇನಾದರೂ ಇದೆಯಾ? ಹೌದು. ನಾವು ಉಸಿರಾಡುವಾಗ ಗಾಳಿಯಲ್ಲಿ ಈ ಸ್ಮೆಲ್ ಏನಿದೆ ಏನಂತ ಹೇಳ್ತೀವಿ, ಅದು ನಮ್ಮ ಮೂಗಿನ ಮೇಲ್ಭಾಗಕ್ಕೆ ಹೋಗುತ್ತೆ. ಅಲ್ಲಿ ನರಗಳಿರ್ತವೆ ಈ ಸ್ಮೆಲ್ಲಿಗೆ ಬೇಕಾಗಿರುವಂಥವು. ಮೂಗು ಕಟ್ಟಿಕೊಳ್ಳುವಂಥ ಏನಾದರೂ ತೊಂದರೆಗಳು ಮೂಗಿನಲ್ಲಿದ್ದರೆ ಈ ಸ್ಮೆಲ್ ಶಕ್ತಿ ನಮಗೆ ಕಮ್ಮಿ ಆಗುತ್ತೆ, ಗಾಳಿ ಅಲ್ಲಿಗೆ ತಲುಪಲ್ಲ, ಮೂಗಿನ ಮೇಲ್ಭಾಗಕ್ಕೆ ತಲುಪಲ್ಲ. ಸೊ ಹಾಗಾಗಿ ಸ್ಮೆಲ್ ಶಕ್ತಿ ಸ್ವಲ್ಪ ಕಮ್ಮಿ ಆಗ್ಬೋದು, ಅಥವಾ ತೀರಾ ಕಂಪ್ಲೀಟ್ ಆಗಿನೂ ಹೋಗ್ಬೋದು. ಅದನ್ನು ಬಿಟ್ಟು ಬ್ರೀದಿಂಗ್ ಅಲ್ಲಿ ಏನಾದರೂ ಪ್ರಾಬ್ಲಮ್ ಆಗುತ್ತಾ, ವ್ಯತ್ಯಾಸ ಆಗುತ್ತಾ? ಅಂದರೆ ನಾರ್ಮಲ್ ಆಗಿ ನಾವು 72 ಅಷ್ಟು ಇರುತ್ತೆ ಮಿನಿಟ್ಸಿಗೆ ಬ್ರೀದಿಂಗ್. ಸೊ ಅದರಲ್ಲಿ ವ್ಯತ್ಯಾಸ 72 ಟೈಮ್ಸ್ ನೀವು ಹೇಳೋದು ಅದು ಹಾರ್ಟ್ ರೇಟ್. ಹೌದು. ಬಟ್ ಬ್ರೀದಿಂಗ್ ಅಲ್ಲಿ ವ್ಯತ್ಯಾಸ ಆಗುತ್ತಾ? ಬ್ರೀದಿಂಗಲ್ಲಿ ಕೆಲವೊಂದ್ಸಲಿ ಈಗ ನಾನು ಆಗಲೇ ಹೇಳಿದಾಗೆ ಮೂಗಿನ ಕಂಬ ಸೊಟ್ಟಗಿರುವುದು ತುಂಬ ಸಾಮಾನ್ಯವಾಗಿರುವಂಥ ತೊಂದರೆ. ಇದರಿಂದ ಒಂದು ಸೈಡ್ ಮೂಗು ಕಟ್ಟಿಕೊಂಡು ಇರಬಹುದು, ಇನ್ನೊಂದು ಸೈಡ್ ಓಪನ್ ಇರಬಹುದು. ಸೊ ಇದು ಕೆಲವು ಸಲ ಮೂಗು ಕಟ್ಕೊಂಡಿರುತ್ತದೆ, ಕೆಲವು ಸಲ ಓಪನ್ ಆಗಿರುತ್ತದೆ. ಈ ಥರ ಆಗೋ ಕಾರಣಕ್ಕೆ ಅವಾಗ ಬಾಯಿಂದ ಉಸಿರಾಡಬೇಕಾಗತ್ತೆ ಪೇಷಂಟ್. ಸೊ ಹಾಗಾಗಿ ಗಂಟ್ಲಿನ ಇನ್ಫೆಕ್ಷನ್ ಆಗುವ ಸಾಧ್ಯತೆ ಸ್ವಲ್ಪ
ಜಾಸ್ತಿ. ಇದರಿಂದ ಆ ತೊಂದರೆ ಆಗ್ಬಹುದು. ಸೊ ಈಗ ಮೂಗಿನಲ್ಲಿ ಆಗುವಂತಹ ತೊಂದರೆಗಳಿಗೆ ಯಾವ ರೀತಿ ಪರೀಕ್ಷೆ ಮಾಡಲಾಗುತ್ತೆ ಡಾಕ್ಟರ್? ಮೂಗಿನಲ್ಲಿ ಈಗ ಮೂಗಿನ ತೊಂದರೆಗಳು ಮೂಗಿನ ಮುಂಭಾಗದಿಂದ ಬರ್ಬೋದು ಅಥವಾ ಹಿಂಭಾಗದಿಂದ ಉಂಟಾಗಬಹುದು. ಮೂಗಿನ ಮುಂಭಾಗವನ್ನು ಪರಿಶೀಲಿಸುವುದು ಸ್ವಲ್ಪ ಸುಲಭ. ನಾವು ಸಾಧಾರಣ ENT ಚೆಕಪ್ ಮಾಡುವಾಗ ನಮ್ಮ ಮೂಗಿನ ಮುಂಭಾಗವನ್ನು ಸುಲಭವಾಗಿ ನಾವು ಎಕ್ಸಾಮಿನ್ ಮಾಡಬಹುದು. ಆದರೆ ಮೂಗಿನ ಹಿಂಭಾಗವನ್ನು ಪರಿಶೀಲಿಸಲು ನಾವು ಒಂದು ಮಿರರ್ ಅಂತ ಒಂದು ಉಪಕರಣವನ್ನು ಉಪಯೋಗಿಸ್ತೇವೆ. ಸೊ ಅದು ಸ್ವಲ್ಪ ಕಷ್ಟಕರ, ಪೇಷಂಟಿಗೆ ಸ್ವಲ್ಪ ಕಷ್ಟ ಅದಕ್ಕೆ ಕಾಪರೇಟ್ ಮಾಡೋದು, ಮತ್ತು ಮಾಡುವವರಿಗೆ ಒಂದು ಸ್ವಲ್ಪ ಅವ್ರು ಕಾಪರೇಟ್ ಮಾಡಲಿಲ್ಲ ಅಂದರೆ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ಈಗ ಈ ಎಂಡೋಸ್ಕೋಪ್ ಅಂತ ಹೊಸ ಉಪಕರಣಗಳು ಬಂದಿರುವ ಕಾರಣ ನಾವು ಮೂಗಿನ ಮುಂಭಾಗ ಮತ್ತು ಹಿಂಭಾಗವನ್ನು ಸುಲಭವಾಗಿ ಪರಿಶೀಲಿಸಬಹುದು. ಸೊ ಯಾವುದೇ ಮೂಗಿನ ಸಮಸ್ಯೆ ಇದ್ದಾಗ ನಾವು ಎಂಡೋಸ್ಕೋಪಿ ಅಂತ ಒಂದು ಮಾಡ್ತೇವೆ, ಅದು ಫಸ್ಟ್ ಮಾಡುವಂಥ ಟೆಸ್ಟು. ಸೊ ಮೂಗಿನಲ್ಲಿ ಮಾಡುವ ಎಂಡೋಸ್ಕೋಪಿಗೆ DNE ಅಥವಾ ಡಯಾಗ್ನೋಸ್ಟಿಕ್ ನೇಸಲ್ ಎಂಡೋಸ್ಕೋಪಿ ಅಂತ ಹೇಳಲಾಗುತ್ತೆ. ಅದು ನಮ್ಮ ಹೊರ ರೋಗ ವಿಭಾಗದಲ್ಲೇ ಮಾಡಲಾಗುತ್ತೆ. ಅಡ್ಮಿಷನ್ ಆಗುವ ಅಗತ್ಯ ಏನು ಬರುವುದಿಲ್ಲ. ಒಂದು 10 ರಿಂದ 15 ನಿಮಿಷದಲ್ಲಿ ಮುಗಿಸುವಂಥ ಚಿಕ್ಕ ಪ್ರೊಸೀಜರ್. ನೋವು ಉಂಟಾಗುವಂಥದ್ದು ಅಂತದೇನಾದ್ರು? ನೋವು ಉಂಟಾಗಲ್ಲ, ನಾವು ಮೂಗಿಗೆ ಸ್ವಲ್ಪ ಡ್ರಾಪ್ಸ್ ಹಾಕ್ತೇವೆ. ಸೊ ಅದರಿಂದಾಗಿ ನೋವು ಪೇಷಂಟಿಗೆ ನೋವು ಏನು ಗೊತ್ತಾಗಲ್ಲ. ಹೌದು. ಅಂಡ್ ಈ ಮುಂಭಾಗ ಹಿಂಭಾಗ ಅಂತ ಹೇಳಿದ್ರಿ ಡಾಕ್ಟರ್, ಮುಂಭಾಗ ಅಂದ್ರೆ ಹಿಂಭಾಗ ಅಂದ್ರೆ ಯಾವ ರೀತಿ ಬರುತ್ತೆ? ಮೂಗಿನ ಒಳಗಡೆ ಇರುವ ಪೋರ್ಷನ್, ಮೂಗಿನ ಒಳಗೆ ಇರುವ ಪೋರ್ಷನ್, ಮತ್ತೆ ಮೂಗಿಂದ ಹಿಂದೆ ನಮ್ಮ ಅನ್ನನಾಳ ಅಂತ ಏನ್ ಹೇಳ್ತೇವೆ ನಾವು, ಅದಕ್ಕೆ ಫ್ಯಾರಿಂಗ್ಸ್ ಅಂತ ಕರಿತೇವೆ ನಾವು, ಅದು ಹೋಗಿ ಅಲ್ಲಿಗೆ ಸೇರುತ್ತೆ. ಸೊ ಆ ಭಾಗವನ್ನ ನಾವು ಮೂಗಿನ ಹಿಂಭಾಗ ಅಂತ ಹೇಳಿ ಕರಿತೇವೆ. ಓಕೆ ಡಾಕ್ಟರ್, ಈಗಾಗಲೇ ನಾವು ಮೂಗಲ್ಲಿ ಆಗುವಂತಹ ಸಮಸ್ಯೆಗಳ ಬಗ್ಗೆ ಮಾತಾಡಿದ್ವಿ. ಇದೇ ರೀತಿ ಗಂಟಲಲ್ಲಿ ಯಾವ ರೀತಿ ತೊಂದರೆಗಳು ಬರುತ್ತೆ? ಗಂಟಲಲ್ಲಿ ಬರುವ ಸಾಮಾನ್ಯವಾದ ತೊಂದರೆ ಅಂದರೆ ಗಂಟಲು ನೋವು, ನುಂಗಲಾಗದೇ ಇರುವಂಥದ್ದು, ಧ್ವನಿ ಪೆಟ್ಟಿಗೆಯ ಸಮಸ್ಯೆಗಳು, ಧ್ವನಿ ಬಿದ್ದು ಹೋಗುವಂಥದ್ದು, ಒಣ ಕೆಮ್ಮು, ಇವೆಲ್ಲ. ಒಣಕೆಮ್ಮು ಅಂತ ಹೇಳಿದ ಕೂಡಲೇ ಕೊರೋನಾದ ಮೇನ್ ಲಕ್ಷಣನೇ ಅದು. ಹೌದು, ಹೌದು. ಸೊ ಈ ರೀತಿ ತೊಂದರೆಗಳಾದಾಗ ಇದಕ್ಕೆ ಯಾವ ರೀತಿ ಪರೀಕ್ಷೆಗಳನ್ನ ಮಾಡ್ತೀವಿ? ನಾನು ಆಗಲೇ ಹೇಳಿದ ಹಾಗೆ ಮೂಗಿಗೆ ನಾವು ಹೀಗೆ ಎಂಡೋಸ್ಕೋಪಿ ಮಾಡ್ತೇವೆ, ಅದೇ ಥರದ ಎಂಡೋಸ್ಕೋಪಿ ಅಂತ ಹೇಳಿ ಗಂಟಲಿಗೂ ಮಾಡ್ಲಿಕ್ಕೆ ಬರುತ್ತೆ. ಅದಕ್ಕೆ ವಿಡಿಯೋ ಲ್ಯಾರಿಂಗೋಸ್ಕೋಪಿ ಅಂತ ಹೇಳ್ತೇವೆ. ವಿಡಿಯೋ ಲ್ಯಾರಿಂಗೋಸ್ಕೋಪಿ, ಲ್ಯಾರಿಂಗ್ಸ್ ಅಂದರೆ ಗಂಟಲು. ಸೊ ವಿಡಿಯೋ ಲ್ಯಾರಿಂಗೋಸ್ಕೋಪಿ ಅಂತ ಅದು ನಾವು ಮಾಡುವ ಪ್ರಿಲಿಮಿನರಿ ಟೆಸ್ಟ್. ನಾವು ಎಲ್ಲ ಪೇಷಂಟ್ಸ್ಗೆ ಅದು ಮಾಡ್ತೇವೆ. ಅದನ್ನು ಮಾಡಿದ ಮೇಲೆ ನಮಗೆ ಅದರಲ್ಲಿ ಏನಾದರೂ ಇನ್ನೂ ಸ್ವಲ್ಪ ವಿವರವಾಗಿ ಗೊತ್ತು ಮಾಡಬೇಕು ಅಥವಾ ಏನಾದರೂ ಬೇರೆ ಡೌಟ್ ಇದ್ದರೆ, ಈಗ ಕ್ಯಾನ್ಸರ್ ಇರ್ಬೋದು, ಆ ಥರದ್ದು ಏನಾದರೂ ನಮಗೆ ಡೌಟ್ಸ್ ಇದ್ದರೆ ನಾವು ಆಮೇಲೆ CT ಸ್ಕ್ಯಾನನ್ನು ಮಾಡ್ತೇವೆ ಪೇಷಂಟಿಗೆ. ಅದು ಮೇಲೆ ಈಗ ಧ್ವನಿಪೆಟ್ಟಿಗೆ ಸಂಬಂಧಪಟ್ಟ ಸಮಸ್ಯೆ ಇದ್ದರೆ ನಮ್ಮಲ್ಲಿ ವಾಯ್ಸ್ ಅನಾಲಿಸಿಸ್ ಅಂತ ಹೇಳಿ ಒಂದು ಟೆಸ್ಟ್ ಇದೆ, ಅದನ್ನು ಮಾಡ್ತೀವಿ. ಯಾವ ಕಾರಣಕ್ಕೆ ಧ್ವನಿ ಬಿದ್ದು ಹೋಗಿದೆ ಅಂತ ಗೊತ್ತು ಮಾಡ್ಬೋದು. ಅದರ ಮೇಲೆ ನಮ್ಮ ಅವ್ರಿಗೆ ವಾಯ್ಸ್ ಥೆರಪಿ, ಸ್ಪೀಚ್ ಥೆರಪಿ ಅಂತ ಟ್ರೀಟ್ಮೆಂಟ್ಸನ್ನು ಆಫರ್ ಮಾಡ್ಬೋದು. ಟೆಸ್ಟ್ ಆದ ನಂತರ ಮಾಡುವಂತಹ ಥೆರಪಿ. ಹೌದು ಡಾಕ್ಟರ್, ಇಷ್ಟರವರೆಗೆ ಗಂಟಲಿನ ಸಮಸ್ಯೆ ಬಗ್ಗೆ ನಾವು ಮಾತಾಡಿದ್ವಿ. ಈಗಾಗಲೇ ಮಾತಾಡಿರೋ ಪ್ರಕಾರ ನೀವು ಮೂಗಿನ ಸಮಸ್ಯೆಗೆ ಪರೀಕ್ಷೆ ಅಂತ ಹೇಳಬೇಕಾದ್ರೆ ಎಂಡೋಸ್ಕೋಪಿ ಅಂತ ಹೇಳಿದ್ರಿ. ಸೊ ಎಂಡೋಸ್ಕೋಪಿಯ ಪ್ರೊಸೀಜರ್ ಹೇಗಿರುತ್ತೆ ಡಾಕ್ಟರ್, ಅದರ ವಿಧಾನ? ಓಕೆ, ಈ ಎಂಡೋಸ್ಕೋಪಿ ಅಂತ ಹೇಳುವ ಪ್ರೊಸೀಜರನ್ನು ನಾವು ನಮ್ಮ ಹೊರರೋಗಿ ವಿಭಾಗದಲ್ಲೇ ಮಾಡ್ತೇವೆ. ಒಂದು 5 ರಿಂದ 10 ನಿಮಿಷ ಬೇಕಾಗುತ್ತೆ ಈ ಪ್ರೊಸೀಜರ್ ಮಾಡಲಿಕ್ಕೆ. ಒಂದು ಟ್ಯೂಬಿನ ಥರದ ಸಪೂರದ ಒಂದು ಎಕ್ವಿಪ್ಮೆಂಟ್ ಇರುತ್ತೆ ನಮ್ಮ ಹತ್ರ, ಎಂಡೋಸ್ಕೋಪ್ ಅಂತ ಹೇಳ್ತೀವಿ. ಅದಕ್ಕೆ ಒಂದು ಕ್ಯಾಮರಾ ಅಟ್ಯಾಚ್ ಆಗಿರುತ್ತೆ, ಮತ್ತೆ ಆ ಕ್ಯಾಮರಾವು ನಮ್ಮ ಒಂದು ದೊಡ್ಡ ಸ್ಕ್ರೀನಿಗೆ ಅಟ್ಯಾಚ್ ಆಗಿರ್ತದೆ. ಸೊ ಈ ಪ್ರೊಸೀಜರ್ ಮಾಡೋಕ್ಕಿಂತ ಮುಂಚೆ ನಾವು ಪೇಷಂಟ್, ಈಗ ಮೂಗಿನಲ್ಲಿ ಮಾಡೋದಾದ್ರೆ ಮೂಗಿಗೆ ಸ್ವಲ್ಪ ಡ್ರಾಪ್ಸ್ ಹಾಕಿ, ಮೂಗು ನೋವಾಗದ ಹಾಗೆ ಮೊದಲೇ ಸ್ವಲ್ಪ ಡ್ರಾಪ್ಸ್ ಹಾಕಿ ರೆಡಿ ಮಾಡಿರ್ತೇವೆ ಪೇಷಂಟನ್ನು. ಗಂಟಲಿಗೆ ಕೂಡ ಎಂಡೋಸ್ಕೋಪಿ ಮಾಡ್ತಾರೆ. ಗಂಟಲಿಗೆ ಮಾಡೋದಾದ್ರೆ ಒಂದು ಸ್ಪ್ರೇ ಮಾಡ್ತೀವಿ ಗಂಟಲಿಗೆ. ಸೊ ಅದರಿಂದ ಪೇಷಂಟಿಗೆ ಅದೇನು ಗೊತ್ತಾಗಲ್ಲ. ಪ್ರೊಸೀಜರ್ ಮಾಡೋದು ಇಲ್ಲೇ ನಮ್ಮ ಹೊರರೋಗಿ ವಿಭಾಗದಲ್ಲಿ. ಮಾಡಿದ ಮೇಲೆ ನಮಗೆ ಸ್ಕ್ರೀನ್ನಲ್ಲಿ ಸ್ವಲ್ಪ ವಿವರವಾಗಿ ಕಾಣ್ತದೆ, ಮೂಗಿನ ಒಳಗೆ ಮತ್ತು ಗಂಟಲಿನ ಒಳಗೆ ಸ್ವಲ್ಪ ಡೀಟೇಲ್ ಆಗಿ ನಾವು ನೋಡಬಹುದು. ಈ ಪ್ರೊಸೀಜರ್ ಆದಲ್ಲಿ ನಮ್ಗೆ ಏನಾದರೂ ಡೌಟ್ಸ್ ಇದ್ರೆ, ಇವಾಗ ಅದು ಏನಾದರೂ ದುರ್ಮಾಂಸ ಇತ್ತು, ಅದೇನಾದರೂ ಕ್ಯಾನ್ಸರ್ ಥರದ್ದು ಇರ್ಬಹುದಾ, ಆ ಥರದ್ದು ಏನಾದರೂ ಡೌಟ್ ಇದ್ರೆ ನಾವು ಆಮೇಲೆ ಅದಕ್ಕೆ ಬಯಾಪ್ಸಿ ಅಂತ ಹೇಳಿ ಒಂದು ಪ್ರೊಸೀಜರ್ ಮಾಡ್ತೇವೆ. ಅದು ಒಂದು ಶಸ್ತ್ರಚಿಕಿತ್ಸೆ. ಸೊ ಅಡ್ಮಿಷನ್ ಮಾಡಿ ಆ ಪ್ರೊಸೀಜರನ್ನು ಮಾಡಬೇಕಾಗುತ್ತೆ. ಸೊ ಎಂಡೋಸ್ಕೋಪಿಗೆ ಹಾಗೆ ಅಡ್ಮಿಷನ್ ಬೇಕಂತಿಲ್ಲ? ಅದನ್ನು ನಮ್ಮ ಔಟ್ ಪೇಷಂಟ್ ಡಿಪಾರ್ಟ್ಮೆಂಟ್ ಅಥವಾ ಹೊರರೋಗಿ ವಿಭಾಗದಲ್ಲೇ ಮಾಡಬಹುದು. ಈಗ ಎಂಡೋಸ್ಕೋಪಿ ನಾವು ಮಾಡಿದ ನಂತರ ಅದರಲ್ಲಿ ಕಂಪ್ಲೀಟ್ ಕ್ಲಾರಿಟಿ ಸಿಗುತ್ತಾ, ಅಥವಾ ಇನ್ನೂ ಕ್ಲಾರಿಟಿ ಬೇಕು ಅಂತಂದ್ರೆ ಬೇರೆ ಏನಾದರೂ ಟೆಸ್ಟ್ ಮಾಡ್ತೀವಿ? ಎಂಡೋಸ್ಕೋಪಿಯಿಂದ ನಾವು ಒಂದು ಡೀಟೇಲ್ ಆಗಿ ಒಂದು ಎಕ್ಸಾಮಿನೇಷನ್ ಮಾಡಬಹುದು ಅಷ್ಟೇ. ಒಂದು 50% ಏನು ತೊಂದರೆ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಆಮೇಲೆ ನಾವು CT ಸ್ಕ್ಯಾನ್
ಮಾಡಬೇಕಾಗಿ ಬರ್ತದೆ. ಹೆಚ್ಚಿನ ಪೇಷಂಟ್ಗೆ CT ಸ್ಕ್ಯಾನ್ ಬೇಕಾಗಿ ಬರ್ತದೆ. ಈ ದುರ್ಮಾಂಸ ಅಂತ ಸಮಸ್ಯೆಗಳಿದ್ದವರಿಗೆ ಅಥವಾ ಈ ಸೈನಸ್ ತೊಂದರೆಗಳಿದ್ರೆ ಅದು ಎಂಡೋಸ್ಕೋಪಿಯಲ್ಲಿ ಕಾಣಿಸಲ್ಲ, ಅವಾಗ CT ಸ್ಕ್ಯಾನ್ ಅಗತ್ಯ ಇರ್ತದೆ. ಸೊ ಈ ಎಂಡೋಸ್ಕೋಪಿ ಮತ್ತು CT ಸ್ಕ್ಯಾನ್ ಎರಡನ್ನು ಮಾಡಿದ ಮೇಲೆ ಹೆಚ್ಚಾಗಿ ನಮಗೆ ಡಯಾಗ್ನೋಸಿಸ್ ಗೊತ್ತಾಗುತ್ತೆ, ಮತ್ತೆ ಅದರ ಮೇಲೆ ಮುಂದಿನ ಟ್ರೀಟ್ಮೆಂಟ್ ಅನ್ನು ಪ್ಲಾನ್ ಮಾಡಬಹುದು. ಸೊ CT ಸ್ಕ್ಯಾನ್ ಅಂದ್ರೆ ಅದು ಕೆಲವು ಕೇಸಸ್ಗೆ ಮಾತ್ರ ಅಥವಾ ಪ್ರತಿ ಕೇಸಸ್ಗೂ ರೆಫರ್ ಮಾಡ್ತಿರೋದು? ಪ್ರತಿ ಕೇಸಿಗೆ ಬೇಕಾಗಿ ಬರುವುದಿಲ್ಲ. ಎಂಡೋಸ್ಕೋಪಿ ನಮ್ಮ ಮೇನ್ ಇನ್ವೆಸ್ಟಿಗೇಷನ್. ಸೊ ಎಂಡೋಸ್ಕೋಪಿ ಆದ ಮೇಲೆ ಅದರಲ್ಲಿ ಡೌಟ್ ಇದ್ದವರಿಗೆ ಮಾತ್ರ ನಾವು CT ಸ್ಕ್ಯಾನ್ ಮಾಡ್ತೀವಿ. ಡಾಕ್ಟರ್, ಈ ENT ಇಂದಾಗಿ ಕುತ್ತಿಗೆಯಲ್ಲಿ ಯಾವ ರೀತಿ ಸಮಸ್ಯೆ ಬರುತ್ತೆ? ಕುತ್ತಿಗೆಯಲ್ಲಿ ಸಾಧಾರಣವಾಗಿ ನಾವು ಥೈರಾಯ್ಡ್ ಗ್ರಂಥಿಯಿಂದ ಬರುವ ಗಡ್ಡೆಗಳು ಸಾಧಾರಣವಾಗಿ ನೋಡ್ತೇವೆ. ಆಮೇಲೆ ಎಂಜಲು ಗ್ರಂಥಿಗಳಿಂದ ಬರುವಂಥ ಗಡ್ಡೆಗಳು, ಈ ಪೆರೋಟಿಡ್ ಸ್ವೆಲ್ಲಿಂಗ್ ಅಂತ ಹೇಳ್ತೇವೆ ಅಥವಾ ಸಬ್ಮ್ಯಾಂಡಿಬ್ಯುಲರ್ ಸ್ವೆಲ್ಲಿಂಗ್ ಅಂತ ಹೇಳ್ತೇವೆ, ಇವೆಲ್ಲ ಎಂಜಲು ಗ್ರಂಥಿಯಿಂದ ಬರುವ ಗಡ್ಡೆಗಳು. ಆಮೇಲೆ ಕ್ಯಾನ್ಸರ್ ಕಾಯಿಲೆಯಿಂದಾಗಿ ಬರುವಂಥ ಗಡ್ಡೆಗಳು, ಕೆಲವೊಂದ್ಸಲಿ ಮೂಗು ಮತ್ತು ಗಂಟ್ಲಿನ ಕ್ಯಾನ್ಸರಿಂದ ಕುತ್ತಿಗೆಯಲ್ಲಿ ಗಡ್ಡೆ ಉಂಟಾಗಬಹುದು. ಸೊ ಅವಾಗ ಮೂಗು ಮತ್ತು ಗಂಟ್ಲಲ್ಲಿ ಏನೂ ತೊಂದರೆ ಇಲ್ಲದೇನೆ ಕುತ್ತಿಗೆಯಲ್ಲಿ ಒಂದು ಗಂಟಾಗಿ ಬರುವ ಪೇಷಂಟ್ಸು ನಮ್ಮಲ್ಲಿಗೆ ಬರ್ತಾರೆ. ಹಾಗೆ. ಸೊ ಫಸ್ಟ್ ಸಿಂಪ್ಟಮ್ ಇದೆ ಅದು ಗಂಟ್ಲಲ್ಲಿ ನಾವು ನೋಡ್ಬೋದು ಅಂತ ಹೇಳ್ತೀರಾ? ಹೌದು, ಗಂಟಲಿನಲ್ಲಿ ಈಗ ನಾವು ಏನಾದರೂ ಗಡ್ಡೆಯನ್ನು ನೋಡಿದರೆ ನಾವು ಹೆಚ್ಚಾಗಿ ಅವರಿಗೆ ನಾವು ಆಗಲೇ ಮಾತಾಡಿದ ಹಾಗೆ ಎಂಡೋಸ್ಕೋಪಿ ಪರೀಕ್ಷೆ ಅಂತ ಹೇಳಿದ್ದೆ ನಾನು. ಮೂಗು ಮತ್ತು ಗಂಟ್ಲಿನ ಎಂಡೋಸ್ಕೋಪಿ ಮಾಡಲೇಬೇಕು, ಕಡ್ಡಾಯವಾಗಿ ಮಾಡಲೇಬೇಕು. ಓಕೆ ಡಾಕ್ಟರ್, ಈಗ ಫೈನಲ್ ಆಗಿ ಇದು ಕೊರೋನಾ ಟೈಮ್ ಆಗಿರೋದು ಕಾರಣ ರಿಕವರಿ ಆಗ್ತಾ ಇದ್ದೀವಿ, ಬಟ್ ಸ್ವಲ್ಪ ಜಾಗರೂಕತೆ ಬೇಕು. ಸೊ ವೀಕ್ಷಕರಿಗೆ ಇದರ ಕುರಿತು ಏನಾದರೂ ಒಂದು ಟಿಪ್ಸ್ ಹೇಳೋದಾದ್ರೆ ಏನು ಹೇಳ್ತೀರಾ? ಸೊ ಈಗಾಗಲೇ ಕೊರೋನಾದು 3rd ವೇವ್ ಬಂದಿದೆ, ಬಂದು ಹೋಗ್ತಾ ಇದೆ. ಸೊ ನಮ್ಗೆ ಎಲ್ಲರಿಗೆ ಗೊತ್ತಿರುವ ಹಾಗೆ ಈ 3ನೇ ವೇವ್ನಲ್ಲಿ ಕೊರೋನಾ ಸೋಂಕು ಮೂಗು ಮತ್ತು ಗಂಟಲಿಗೇನೆ ಎಫೆಕ್ಟ್ ಆಗಿದೆ. ಸೊ ಹಾಗಾಗಿ ಏನಾಗಿದೆ ಅಂದರೆ ಹೆಚ್ಚಿನ ಪೇಷಂಟ್ಸ್ ಹೆದರ್ಕೊಂಡು ಆಸ್ಪತ್ರೆಗೆ ಬರ್ತಾ ಇಲ್ಲ, ಅವರಷ್ಟಕ್ಕೆ ಮನೆಯಲ್ಲೇ ಟ್ರೀಟ್ಮೆಂಟ್ ಮಾಡಿಕೊಳ್ತಾ ಇದ್ದಾರೆ. ಸೊ ನಾನು ಏನು ಹೇಳಬೇಕು ಅಂತಿದ್ದೀನಂದರೆ, ಯಾರಿಗಾದ್ರೂ ಮೂಗು ಅಥವಾ ಗಂಟಲಿನ ತೊಂದರೆಯು 2 ವಾರಕ್ಕಿಂತ ಜಾಸ್ತಿ ತೊಂದರೆ ಕೊಡ್ತಾ ಇದ್ದರೆ ಏನು ಹೆದರಿಕೆ ಇಟ್ಕೊಳ್ಳದೆ ENT ಡಾಕ್ಟ್ರಿಗೆ ಬಂದು ಒಂದು ಸಲಹೆ ಪಡೀಲೇಬೇಕು. ಓಕೆ, ಸೊ ಮ್ಯಾಕ್ಸಿಮಮ್ 2 ವೀಕ್ಸ್ಗಿಂತ ಜಾಸ್ತಿ ಹೋದರೆ. ಓಕೆ, ಸೊ ಇಲ್ಲಿವರೆಗೂ ಮೂಗಿನ ಸಮಸ್ಯೆ ಆಗಿರ್ಬೋದು, ಗಂಟಲಿನ ಸಮಸ್ಯೆ ಆಗಿರ್ಬೋದು, ಇದರ ಕುರಿತಾಗಿ ಸಂಕ್ಷಿಪ್ತವಾಗಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ತುಂಬ ಹೃದಯದ ಧನ್ಯವಾದ. ಥ್ಯಾಂಕ್ ಯು. ವೀಕ್ಷಕರೇ, ಇಂದಿನ ಈ ಸಂಚಿಕೆಯಲ್ಲಿ ಡಾಕ್ಟರ್ ಶೀತಲ್ ರಾಯ್ ಹಾಗೂ ಡಾಕ್ಟರ್ ದೀಕ್ಷಿತ್ ಅವರು ಕಿವಿ, ಮೂಗು ಹಾಗೂ ಗಂಟಲಿನ ಕುರಿತಾಗಿ ಒಂದಿಷ್ಟು ಮಾಹಿತಿಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ಇನ್ನಷ್ಟು ಮಾಹಿತಿಗಳೊಡನೆ ನಾವು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ TV. ನಮಸ್ಕಾರ.